ಕಾಂತಾರದ ಯಶಸ್ಸು ಯಾವ ಥರ ಹೋಗ್ತಾ ಇದೆ ಇಬ್ಬರದು ಕೂಡ? ಗೊತ್ತಿಲ್ಲ ಅದು ಯಾವ ರೀತಿ ಹೇಳಬೇಕು ಅಂತ. ತುಂಬ ಚೆನ್ನಾಗಾಗ್ತಿದೆ ಸಿನಿಮಾ. ಈಗಲೂ 1 ತಿಂಗಳಾಯ್ತು ಸಿನಿಮಾ ರಿಲೀಸ್ ಆಗಿ, 30 ದಿನಗಳೇ ಕಳೆದೋಯ್ತು. ಈಗಲೂ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ. ಅದೇ ಪ್ರೀವಿಯಸ್ ಸುಮಾರು ಕಡೆ ಹೇಳಿದ್ದೀನಿ, ಜನ ಬೇರೆ ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ. ಪಾತ್ರ ಆಗಿರ್ಬೋದು, ಸಿನಿಮಾದ ಪ್ರತಿಯೊಂದು ಪಾತ್ರದ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಸಿನಿಮಾ ಕೊಟ್ಟಂಥ ಪ್ರೋತ್ಸಾಹ ಗೊತ್ತಿಲ್ಲ, ಅದಕ್ಕೆ ಕೃತಜ್ಞತೆ ನಾವು ಯಾವ ರೀತಿ ಹೇಳಿದರೂ ಕಡಿಮೆ ಅಂತ ಅನ್ನಿಸ್ಬೋದು. ಆ ಥರದೊಂದು ರೆಸ್ಪಾನ್ಸ್, ಪ್ರಶಂಸೆ ನಮ್ಮ ಕಡೆ ಬರ್ತಾ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಮಾತಾಡಲಿಕ್ಕಾಗೋದಿಲ್ಲ. ಜನರ ನಮ್ಮ ಸಿನಿಮಾವನ್ನು ಬೆಂಬಲಿಸಿದ ರೀತಿ, ನಮ್ಮನ್ನು ಪ್ರೋತ್ಸಾಹಿಸಿದ ರೀತಿ ಚಿರಋಣಿ ರಿಷಬ್ ಸರ್ಗೂ ಹಾಗೂ ಒಂಬಳೆ ಫಿಲ್ಮ್ಸ್ಗೂ ಹಾಗೂ ಜನರಿಗೂ. ಈಗ ನಿಮ್ಮ ಸಿನಿಮಾದ ಯಶಸ್ಸಿನ ಸಮಯ 50ನೇ ದಿನ ಹತ್ರ ಹೋಗ್ತಾ ಇದ್ದೇವೆ ನಾವು. ಒಂದು ಮರಳು ಶಿಲ್ಪ ಮಂಗಳೂರಿನ ಬೀಚ್ನಲ್ಲಿ, ಏನು ಹೇಳ್ತೀರಿ? ಬೆಳಗಿನಿಂದ ಭಾಳ ಕಷ್ಟಪಡ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ಅವರು ತುಂಬ ಪರಿಚಯ ನಮಗೆ. ಹರೀಶ್ ಆಚಾರ್, ಚಿಕ್ಕಣ್ಣ ಅಂತಲೇ ಕರಿತೀವಿ ನಾವು. ಪಾಪ ಜೀವನದಲ್ಲಿ ತುಂಬ ಕಷ್ಟಪಡ್ತಿದ್ರು. ಆ್ಯಂಡ್ ಅವರ ಗೊತ್ತಿಲ್ಲ ನನಗೆ, ಅವರ ಕಲೆಗೆ ಯಾವ ರೀತಿಯಲ್ಲಿ ಬೆಂಬಲ ಸಿಕ್ಕಿದೆ ಇದು ಮೊದಲು ಗೊತ್ತಿಲ್ಲ. ನನ್ನ ಪ್ರಕಾರ ಇದಕ್ಕೊಂದು ಉತ್ತಮವಾದ ಮಾನ್ಯತೆ ಸಿಗಬೇಕು ಸರ್ಕಾರದಿಂದ ಆಗಲಿ, ಸಂಬಂಧಪಟ್ಟವರಾಗಲಿ. ಈಗ ಇತ್ತೊಂದು ಗಮನ ಹರಿಸಿದರೆ, ಈ ಒಂದು ಸ್ಯಾಂಡ್ ಆರ್ಟಿಗೆ ಒಂದು ಮ್ಯೂಸಿಯಂ ಥರನೋ ಏನೋ ಒಂದು ಇದ್ದರೆ ಅವರಿಗೂ ಇದಕ್ಕೊಂದು ಕೆಲಸ ಅಂತ ಆಗ್ಬೋದು ರೆಗ್ಯುಲರ್ ಆಗಿ. ಅದಕ್ಕೊಂದಷ್ಟು ಸಂಭಾವನೆಗಳನ್ನು ಸಿಕ್ಕಿದರೆ ಅವರ ಜೀವನ ನಡಿಬೇಕಲ್ಲ ಅವ್ರಿಗೂ. ಬರೀ ನಮ್ಮಂಥವ್ರಿಗೋ ಅಥವಾ ಜನರಿಗೋಸ್ಕರ ಇಡೀ ದಿನ ಬೆಳಿಗ್ಗೆ ಬಂದರೆ ಅವರು ಹೇಳಿರೋ ಪ್ರಕಾರ ಬೆಳಿಗ್ಗೆಯಿಂದ ತಿಂಡಿನೂ ತಿಂದಿಲ್ಲ ಅವರು. ಅಂದರೆ ಟೈಮ್ ಸಾಕಾಗಲ್ಲ, ಸಂಜೆವರೆಗೆ ಮುಗಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಅವರ ಟೀಮ್ ಫುಲ್ ಏನೂ ತಿಂದಿಲ್ಲ, ಬರೀ ನೀರು ಕುಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಗಿತಾ ಇದೆ ಅಷ್ಟೇ. ಸೊ ನಾವು ಏನೂ ಅಲ್ಲ, ಅವರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾವು ಏನೂ ಅಲ್ಲ. ಸೊ ಅಂಥ ಒಂದು ಅದ್ಭುತವಾದ ಕೆಲಸ, ಅದ್ಭುತವಾದ ಕಲೆಗಾರ. ಬಹುಶಃ ಸುಮಾರು ಸಿನಿಮಾಗಳಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ, ನಾಟಕಗಳಲ್ಲಿ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂಥವರು. ಇನ್ನೂ ಹೆಚ್ಚು ಮಾನ್ಯತೆಗಳು ಸಿಗಬೇಕು, ದೊಡ್ಡ ಮಟ್ಟದಲ್ಲಿ ಅವರ ಹೆಸರು ಅವರಿಗೆ ಸಿಗಬೇಕು ಅಂತ ನಾನು ಈ ಮೂಲಕ ಹಾರೈಸ್ತಾ ಇದ್ದೇನೆ. ಈ ಒಂದು ಈಗ ಸಂದೇಶ ಏನಿದೆ, ಇದನ್ನು ಹೊಂಬಾಳೆ ಫಿಲ್ಮ್ಸ್ ಅಥವಾ ರಿಷಬ್ ಶೆಟ್ಟಿ ಅವರಿಗೆ ತಲುಪಿಸುವಂಥ ವ್ಯವಸ್ಥೆ? ನಾನು ಗೊತ್ತಿಲ್ಲ, ಬೇರೆ ಅವರು ಯಾವ ಥರ ಅಂತ ಗೊತ್ತಿಲ್ಲ. ನಾನೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಈಗ, ಅದನ್ನು ನಮ್ಮ ಅಫಿಷಿಯಲ್ ಗ್ರೂಪ್ ಇದೆ, ಮತ್ತು ಪರ್ಸನಲ್ ಆಗಿ ರಿಷಬ್ ಸರ್ಗೂ ನಾನು ಕಳಿಸ್ತೇನೆ. ಅದನ್ನು ಅಫಿಷಿಯಲ್ ಗ್ರೂಪ್ ಆಗಿದ್ದರೆ ಈ ಹೊಂಬಾಳೆ ಫಿಲ್ಮ್ಸಿಗೆ ಎಲ್ಲ ಗೊತ್ತಾಗುತ್ತೆ, ನಮ್ಮ ಫುಲ್ ಟೀಮೂ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಒಂದು ಥ್ಯಾಂಕ್ಸ್ ಕಾರ್ಡ್ ಇದ್ದೇ ಇರುತ್ತೆ ಅವರಿಗೆ. ಬೇರೆ ರೀತಿಯಲ್ಲಿ ಅವ್ರಿಗೊಂದು ಏನಾದರೂ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಶುಭವಾಗಿ. ಥ್ಯಾಂಕ್ ಯು ಸೊ ಮಚ್. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 250 ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿ ಸದ್ಯ 25 ದಿನಗಳನ್ನು ಪೂರೈಸಿ 50ನೇ ದಿನದ ಮುನ್ನುಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮಂಗಳೂರಿನ ಮರಳು ಶಿಲ್ಪ ಕಲೆಗಾರ ಹರೀಶ್ ಆಚಾರ್ಯ ಹಾಗೂ ತಂಡದವರು ಮಂಗಳೂರಿನ ತಣ್ಣೀರ್ಬಾವಿ ಬೀಚ್ನಲ್ಲಿ ಕಾಂತಾರ ಸಿನಿಮಾದವರಿಗೊಂದು ಟ್ರಿಬ್ಯೂಟ್ ಅನ್ನೋ ಥರ ಒಂದು ಚಿತ್ರಕಲೆಯನ್ನು ಮಾಡಿದ್ದಾರೆ. ಸದ್ಯ ನಾನು ತಣ್ಣೀರ್ಬಾವಿ ಬೀಚ್ನಲ್ಲಿದ್ದೇನೆ, ನನ್ನ ಜೊತೆ ಹರೀಶ್ ಆಚಾರ್ಯ ಅವರಿದ್ದಾರೆ. ಸೊ ಈ ಸ್ಯಾಂಡ್ ಆರ್ಟನ್ನು ಮಾಡಲಿಕ್ಕೆ ಎಷ್ಟು ಹೊತ್ತು ತಾಗಿತ್ತು, ಹಾಗೆಯೇ ಯಾಕಾಗಿ ಮಾಡಿದರು, ಆ ಒಂದು ಮಾತುಗಳನ್ನು ಅವರದನ್ನೇ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು ಮತ್ತು ಎಷ್ಟು ವರ್ಷದಿಂದ ಈ ಕಲೆಯನ್ನು ಮಾಡ್ತಾ ಇದ್ದೀರಿ? ನನ್ನ ಹೆಸರು ಹರೀಶ್ ಆಚಾರ್ಯ. ನಾನು ಮಂಗಳೂರಿನ ಒಂದು ಮರಳು ಶಿಲ್ಪ ಕಲಾವಿದ. ನಾನು ಸಾಧಾರಣ ಒಂದು 10 ವರ್ಷದಿಂದ ಈ ಮರಳು ಶಿಲ್ಪ ಮಾಡ್ತಾ ಇದ್ದೇನೆ. ಸಾಧಾರಣ ನಮ್ಮ ದೇವಸ್ಥಾನಗಳಲ್ಲಿ, ಬೀಚ್ಗಳಲ್ಲಿ, ನಾನು ಇಲ್ಲೇ ಬೀಚಲ್ಲಿ ಕಲಿತು ಈ ಮರಳು ಶಿಲ್ಪ ಈಗಲೂ ಕೂಡ ಮಾಡ್ತಾ ಇದ್ದೇನೆ. ಕಾಂತಾರ ಸಿನಿಮಾದ ಆರ್ಟ್ ಮಾಡಲಿಕ್ಕೆ ಏನು ಕಾರಣ ಮತ್ತು ಅದಕ್ಕೆ ಪರ್ಮಿಷನ್ ಎಲ್ಲ ಹೇಗೆ ತಗೊಂಡ್ರಿ? ಕಾಂತಾರ ಸಿನಿಮಾ ಈಗ ಅದು ಜನರಿಗೆ ಅದು ಎಲ್ಲ ವಿಷಯ ಗೊತ್ತುಂಟು, ಎಲ್ಲ ಮನಸ್ಸಲ್ಲಿಗ ಸಿನಿಮಾ ಅಂದರೆ ಕಾಂತಾರ. ಅದಕ್ಕೆ ನನಗೆ ಯಾಕೆ ಮಾಡಲಿಕ್ಕೆ ಅಂತ ಒಂದು ಮನಸ್ಸು ಬಂದ ಅಂತ ಹೇಳಿದರೆ, ಈ ಪಂಜುರುಳಿ ಅಂತ ಒಂದು ದೈವ, ಅದು ನಮ್ಮ ಮೂಲತಃ ಈ ತುಳುನಾಡಿ ಮಣ್ಣಿದ್ದು ಒಂದು ಆರಾಧ್ಯ ದೈವ. ಅದು ನಾವು ಮುಂಚೆ ಕೂಡ ಅದನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಗ್ರಾಮದಲ್ಲಿ ಅದನ್ನು ನಂಬಿಕೊಂಡು ಬಂದಿದ್ದೇವೆ. ಈಗ ಕಾಂತಾರ ಸಿನಿಮಾ ಬಂದ ಮೇಲೆ ಅದರ ಪ್ರೀತಿ ಭಕ್ತಿ ನಮಗೆ ಜಾಸ್ತಿ ಆಯಿತು, ಅದರ ಮೇಲೆ ನಂಬಿಕೆ ನಮಗೆ ಜಾಸ್ತಿ ಆಯಿತು. ಅದಕ್ಕೆ ಎಲ್ಲರೂ ಕೂಡ ಪೇಂಟಲ್ಲೆಲ್ಲ ಮಾಡ್ತಾರೆ. ನನಗೆ ಪೇಂಟ್ ವರ್ಕ್ ಎಲ್ಲ ಗೊತ್ತಿಲ್ಲ ಅಷ್ಟು. ನನ್ನ ವರ್ಕ್ ಅಂದರೆ ನಾನು ಮರುಳಲ್ಲಿ ನಾನು ಕೂಡ ಒಂದು ಈ ದೈವದ ಒಂದು ಸೇವೆ, ಈ ಮರುಳಲ್ಲಿ ಈ ಕಾಂತಾರ ಸಿನಿಮಾಗೋಸ್ಕರ ಒಂದು ಏನಾದರೂ ಮಾಡಬೇಕಂತ ಅದೊಂದು ಮಾಡಿದ್ದು. ಮತ್ತು ಇಲ್ಲಿ ಬೀಚಲ್ಲಿ ಇದು ಯೋಜಕ ಸಂಸ್ಥೆಯವರು ನನಗೆ ಪರ್ಮಿಷನ್ ಕೊಟ್ಟರು, ಈ ಥರ ಎಲ್ಲ ಅದಕ್ಕೆ ಬಣ್ಣ ಹಾಕಬೇಕಂತ. ತೊಂದರೆ ಇಲ್ಲ, ಹಾಕಿ. ಅದಕ್ಕೆ ಮಾತ್ರ ಜಾಸ್ತಿ ನೀವು ಪಾಯ್ಸನ್ ಬಣ್ಣೆಲ್ಲ ಹಾಕಬೇಡಿ, ಇದು ಹಳದಿ ಮತ್ತು ಕುಂಕುಮ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡಿ ಅದು ಎಲ್ಲ ಮಾಡಿದ್ದೇನೆ.
ಈಗ ಒಟ್ಟು ಎಷ್ಟು ಸಮಯ ತಗೊಂಡಿತ್ತು ಈ ಒಂದು ಆರ್ಟ್ ಮಾಡಲಿಕ್ಕೆ? ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಮಾಡಿದ್ರಿ, ಈಗ ಎಷ್ಟು ಗಂಟೆಗೆ ಮುಗಿಸಿದ್ರಿ, ಮತ್ತು ಎಷ್ಟು kg ಮಣ್ಣು ಅಂದಾಜು ಇದರಲ್ಲಿ ಯೂಸ್ ಆಗಿದೆ ಅಂತ ಹೇಳಿ? ಸಾಧಾರಣ ನಾವು ಸ್ಟಾರ್ಟ್ ಮಾಡುವಾಗ ಒಂದು 6 ಗಂಟೆಗೆ ಇಲ್ಲಿ ಬಂದು ಒಂದು 7:30 ಗಂಟೆಗೆ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಮತ್ತು 2 ಗಂಟೆ ನಮಗೆ ಪ್ರಾಬ್ಲಮ್ ಆದದಂತೆ 2 ಗಂಟೆ ಮಳೆ ಬಂತು. ಮತ್ತು ನನ್ನ ಮನಸ್ಸಲ್ಲಿ ಆಯಿತು, ಇದು ನಮ್ಮನ್ನು ನಾವು ಇವತ್ತು ಆರ್ಟ್ ಮಾಡಲಿಕ್ಕಿಲ್ಲ ಅಂತ. ಇಲ್ಲಿಯೂ ಕೂಡ ಈ ಮಣ್ಣಿನಲ್ಲಿ ಒಂದು ಇಲ್ಲಿ ಆರಾಧ್ಯ ದೇವರೆಲ್ಲ ಇದ್ದಾರೆ, ಅವರ ಹತ್ರ ಪ್ರಾರ್ಥನೆ ಮಾಡಿದ್ದೆ ನಾವು. ಆ ಪ್ರಾರ್ಥನೆ ಮಾಡಿದ್ದಕ್ಕೆ ಏನು ಒಂದು ಮಳೆ ನಿಂತು ನಮ್ಮ ಕೆಲಸ ಚೆಂದವಾಗಿ ಮಾಡಿಕೊಟ್ಟಿದ್ದಾರೆ. ಅದು ಅವರಿಗೆ ಮೊದಲಿಗೆ ನಾವು ಪ್ರಾರ್ಥನೆ ಮಾಡಬೇಕಷ್ಟೆ. ಅಂದಾಜು ಈಗ ಈ ಆರ್ಟ್ ಮಾಡಲಿಕ್ಕೆ ಎಷ್ಟು kg ಮಣ್ಣು ಅಂದಾಜು ಬೇಕಾಗಬಹುದು ಅಂತ ಹೇಳಿ? ಇದರಲ್ಲಿ ಸಾಧಾರಣ ನನ್ನ ಅಂದಾಜು ಒಂದು 2 ಲೋಡು ಮಣ್ಣು ನಾವು ಅದನ್ನು ಮೂಟೆ ಮಾಡಿದ್ದೇವೆ, ಎತ್ತರ ಮಾಡಿದ್ದೇವೆ. ಅದು ನಿನ್ನೆ ರಾತ್ರಿ ನಾವು ಬಂದು ಒಂದು 11 ಗಂಟೆ ತನಕ ನಿನ್ನೆ ರಾತ್ರಿ ಮಾಡಿದ್ದಕ್ಕೆ ಇವತ್ತು ನಮಗೆ ಸುಲಭ ಆಯಿತು. ಇಲ್ಲಾಂದರೆ ಆಗ್ತಿರಲಿಲ್ಲ, ಈಗಲೂ ಕೂಡ ಆಗ್ತಿರಲಿಲ್ಲ. ಆದರೆ ಇಲ್ಲಿದ್ದು ಯೋಜಕ ಸಮಿತಿಯವರು ಮತ್ತು ಪಣಂಬೂರು ಬೀಚಲ್ಲಿ ಸೆಕ್ಯೂರಿಟಿಗಾರು ಎಲ್ಲ ಕೂಡ ಪೊಲೀಸ್ನವರು ನಮಗೆಲ್ಲ ಸಪೋರ್ಟ್ ಮಾಡಿದ ಕಾರಣ ನಮಗೆ ಅದು ಸುಲಭ ಆಯಿತು. ಹಾಗೆ ಈಗ ಹೆಚ್ಚಿನವರಿಗೆ ಒಂದು ಡೌಟ್ ಏನಂತ ಹೇಳಿದರೆ, ಮಣ್ಣು ಹೇಗೆ ಇಷ್ಟು ಗಟ್ಟಿಯಾಗಿ ನಿಲ್ತದೆ ಅಂತ, ಅದಕ್ಕೆ ಏನು ಮಿಕ್ಸ್ ಮಾಡ್ತೀರಿ ತಾವು ಅಂತ ಹೇಳ್ಬೋದಾ? ಅದು ಸ್ವಲ್ಪ ನಾವು ಈ ಮಳೆ ಇದ್ದ ಕಾರಣ ಸ್ವಲ್ಪ ಅದರದ್ದಾದಂಥ ಒಂದು ಗಮ್ಮುಂಟು. ಅದು ನಾವು ಮಾಡಿದರೆ ಮಾತ್ರ ಅದು ಸ್ವಲ್ಪ ನಿಲ್ತದೆ. ಇಲ್ಲಾಂದರೆ ನಾವು ಬಾಕಿ ಟೈಮಲ್ಲಿ ಕಾಂಪಿಟೇಷನಲ್ಲೆಲ್ಲ ಗಮ್ಮೆಲ್ಲ ಯೂಸ್ ಮಾಡಲಿಕ್ಕಿಲ್ಲ. ಯಾಕಂದರೆ ಇದೊಂದು ಡಿಫ್ರೆಂಟ್ ಒಂದು ಪ್ರದರ್ಶನ, ಅದಕ್ಕೋಸ್ಕರ ನಾವು ಆ ಗಮ್ಮನ್ನು ಯೂಸ್ ಮಾಡಿದ್ದೇವೆ. ಮಣ್ಣು ಒಟ್ಟುಗೂಡಿಸುವಾಗಲೇ ನೀರನ್ನು ಹಾಕಿ ಒಟ್ಟುಗೂಡಿಸ್ತೇವೆ. ಅದಾದ ಮೇಲೆಗಡೆ ಶೇಪ್ ನಿಲ್ಲಕ್ಕೆ ಗಮ್ ಯೂಸ್ ಮಾಡ್ತೇವೆ. ಈಗ ಏನಾದರೂ ನೀವು ಮಾಡ್ತಾ ಇರುವಂಥ ಇದು ಆರ್ಟ್ ಬಗ್ಗೆ ರಿಷಬ್ ಶೆಟ್ಟಿ ಹಾಗೂ ತಂಡ ಅಥವಾ ಕಾಂತಾರದ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲ್ಮ್ಸ್ನವರಿಗೆ ಗೊತ್ತಿದೆಯಾ? ನನಗೆ ಅದು ಅರಿವಿಲ್ಲ ಸರ್. ಯಾಕೆ ಅಂತ ಹೇಳಿದರೆ ನಾನು ಅವರ ಹತ್ರ ಈಗ ಕಾಂತಾರ ಸಿನಿಮಾದಲ್ಲಿ ಈಗ ನವೀನ್ ಬೋಂದೆಲ ಆಗಲಿ, ಪ್ರಕಾಶ್ ತುಮಿನಾಡ್ ಮತ್ತು ಇವರು ಸ್ವರಾಜ್ ಶೆಟ್ಟಿ ಅವರು ಒಂದು ಕಾಂತಾರ ಸಿನಿಮಾದ ಒಂದು 3-4 ಜನ ಆರ್ಟಿಸ್ಟ್ನವರು ಬಂದು ಗುರುವ ಪಾತ್ರ ಹಾಕಿದರು. ಸ್ವರಾಜ್ ಶೆಟ್ಟಿ ಅವರು ಎಲ್ಲ ಬಂದು ಮಾತಾಡಿಸಿ ನಮಗೆ ಅಭಿನಂದನೆ ಸಲ್ಲಿಸಿದರು ಅಷ್ಟೇ. ತುಂಬ ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ದೀರಿ. ಈಗ ಎಲ್ಲ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ, ಸಿನಿಮಾದ ವೀಕ್ಷಕರು ನೋಡ್ತಾ ಇದ್ದಾರೆ. ಒಬ್ಬ ಆರ್ಟಿಸ್ಟ್ ಆಗಿ ನೀವು ನಿಮ್ಮ ತಂಡದ ಪರಿಚಯನ ಮಾಡಿಕೊಳ್ತಾ ಕೊನೆಯದಾಗಿ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಇದರಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, ನಾನು ಹರೀಶಾಚಾರ್ಯ ಮಾಡಿದಲ್ಲ, ಇದು 10 ಕೈ ಸೇರಿದ ಮಾತ್ರ ಅದು ಬಂದದ್ದು. ಇದು ನನ್ನ ಒಬ್ಬಂದು ಇದಲ್ಲ ನೋಡಿ, ಇವರೆಲ್ಲ ಇದ್ದ ಕಾರಣ ಅದು ನನಗೆ ಒಂದು ಸುಲಭ ಆಯಿತು. ಇದಕ್ಕೆ ಮುಂಚೆಯೂ ಕೂಡ ನನಗೆ ಇವರು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ ಈಗಲೂ ಕೂಡ. ಯಾಕೆಂದರೆ ಅವರ ಹೆಸರು ನಾನು ಹೇಳಲೇಬೇಕಾಗ್ತದೆ. ನಾನು ರವೀಂದ್ರ ರಾವ್ ಅಂತ, ಅದಾದ ಮೇಲೆ ಇವರು ಗುರುಪ್ರಸಾದ್ ಮತ್ತು ಇವರು ಪ್ರಸಾದ್ ಮುಗ, ಇವರು ಮತ್ತು ಇವರು ಅಯ್ಯಪ್ಪಣ್ಣ ಅಂತ, ಮತ್ತು ಇವರು ಬಂದು ಅಮಿತ್ ಅವರಂತ, ಇವರು ಭರತ್ ಅವರು, ಮತ್ತು ಇನ್ನೊಬ್ಬರು ಚೇತನ್ ಅಂತ ಇದ್ದಾರೆ. ಅವರು ಉಡುಪಿ ಕಾರ್ಕಳದಿಂದ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಕಾಂತಾರದ ಬಗ್ಗೆ ನನ್ನ 2 ಮಕ್ಕಳಿದ್ದಾರೆ ನೋಡಿ. ಇವಳು ಯಾವ ರೀತಿಯಲ್ಲಿ ಇದೆ, ಮಣ್ಣಿನ ಆರ್ಟ್ ಮಾಡೋದಕ್ಕಿಂತ ಮೊದಲು ಅದರ ಬೇಸ್ ಇಲ್ಲಿ ಉಂಟು. ಇದನ್ನು ತಯಾರಿಸಿ ಈ ಪೋಸ್ಟರ್ ಮುಖಾಂತರ ಇವರದ್ದು ಲೋಗೋ ಏನಿದೆ, ಲೋಗೋ ಥರದ್ದೇ ಪೋಸ್ಟರ್, ಇದನ್ನು ಇವರು ರೆಡಿ ಮಾಡಿ ಇದರ ಮುಖಾಂತರ ನಾವು ಅಲ್ಲಿ ಆರ್ಟ್ ಮಾಡಿದ್ದೇವೆ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಸರ್, ಧನ್ಯವಾದಗಳು. ಒಂದು ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಇಷ್ಟೆಲ್ಲ ಸೌಂಡ್